ಬೋಳೂರು ಮೊಗವೀರ ಮಹಾಸಭಾ ಸುಲ್ತಾನ್ ಬತ್ತೇರಿ ಬೋಳೂರು ಮಂಗಳೂರು ಗ್ರಾಮ ಸಭಾದ ವತಿಯಿಂದ ವರ್ಷಂಪ್ರತಿಯಂತೆ ಈ ಬಾರಿಯೂ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ವಿದ್ಯಾ ಪುರಸ್ಕಾರ ಸಮಾರಂಭವು ಗ್ರಾಮ ಸಭಾದ ಚಾವಡಿಯಲ್ಲಿ ನಡೆಸಲಾಯಿತು. ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಬೋಳೂರು ಮೊಗವೀರ ಮಹಾಸಭಾದ ಗೌರವ ಸಲಹೆಗಾರರಾದ ಜಗದೀಶ್ ಬೋಳೂರು ಅವರು ಮಾತನಾಡಿ, ನಮ್ಮ ಸಮಿತಿ ಮಾಡಿದ ಕೆಲಸ ಕಾರ್ಯಗಳನ್ನು ನಾವು ನೆನಪು ಮಾಡಬೇಕಾಗಿದೆ. ಇವತ್ತು ನಾವು ಉಚ್ಚಿಲ ಕ್ಷೇತ್ರಕ್ಕೆ, ಉರ್ವ ಕ್ಷೇತ್ರಕ್ಕೆ ಮತ್ತು ಕದ್ರಿ ಕ್ಷೇತ್ರಕ್ಕೆ ನಮ್ಮ ಸಮಿತಿಯಿಂದ ಆರ್ಥಿಕ ಸಹಾಯವನ್ನ ನೀಡಿದ್ದೇವೆ. ಇದೆಲ್ಲ ನಮ್ಮ ಸಮಿತಿಯಿಂದ ಆಗಿದೆ ಎಂದು ಹೇಳಿದರು. ಸುಮಾರು 5 ಲಕ್ಷ ರೂಪಾಯಿ ಖರ್ಚು ಮಾಡ್ತದೆ. ಎಂಕುಲೋಜಿ ವಾಲ್ ಕಟ್ರಿಯ ಈತ ಎಂಕುಲು ಬತ್ತಿನ ಆದಾಯ ಎಂಕುಲು ವಾಲ್ಗೆ 2 ಡೊನೇಷನ್ ಪೋತು ಜಾಗ ನೆನಪಿಲ್ಲ 2 ರೂಪಾಯಿ ಎಂಕುಲು ಡೊನೇಷನ್ ಬೇಕಂದು ಎಂಕಲೇ ಬತ್ತಿನ ಆದಾಯ ಈ ಊರುಡು ಮಾತಾ ಒಂಜಿ ಅಧ್ಯಕ್ಷರ ನೇತೃತ್ವಡು ಸೆಕ್ರೆಟರಿನ ನೇತೃತ್ವಡು ಮಾತಾ ಕಮಿಟಿ ಮಲ್ತಿನಂಚಿನ ತ್ಯಾಗ ಉಚ್ಚಿಲ ಮಹಾಲಕ್ಷ್ಮಿಗೆ ಎಂಕುಲು ಊರ್ದ ಪರವಾದ ನಿಗಲ ಮಾತಾಡಿನ ಪರವಾದ 10 ಲಕ್ಷ ರೂಪಾಯಿ ಕೊರಿ ಆತೆ ಉರ್ವ ಮಾರಿಗುಡಿಗೆ ಎಂಕುಲು 10 ಲಕ್ಷ ರೂಪಾಯಿ ಕೊರಿಯ ಕದ್ರಿಗೆ 5 ಲಕ್ಷ ರೂಪಾಯಿ ಕೊರಿಯ ಐಟ್ಲ ಮಾತಿಡ್ಲ ಮಲ್ಲ ಪಿದಾಯರು ಬಂದಿನ ನಮ್ಮ ಹನುಮಾನಿಗೆ 14 ಲಕ್ಷ ರೂಪಾಯಿ ಊರುಡ್ದು ಕೊರಿಯ ನೇಮಲ್ ಏರ್ಲೆಗಳು ಇಲ್ಲಾರ್ದು ಕನಬೈಜ ಪನ್ಪೆನಿಕೆ ಒಂದು ಕಾಸು ಮಾತೆಗಳು 3 ವರ್ಷ ಮಲ್ತಿನ ಉತ್ಪತ್ತಿ ಇರ್ದು ಬತ್ತಿನ ರಾಷ್ಟ್ರಪತಿ ಪದಕ ಪುರಸ್ಕೃತ ಬರ್ಕೆಟಾಣಿಯ ಇನ್ಸ್ಪೆಕ್ಟರ್ ಮೋಹನ್ ಕೊಟ್ಟಾರಿ ಅವರು ಮಾತನಾಡಿ, ಬೋಳೂರು ಮೊಗವೀರ ಮಹಾಸಭಾದಿಂದ ವರ್ಷಂಪ್ರತಿಯಂತೆ ಈ ಬಾರಿಯೂ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ವಿದ್ಯಾ ಪುರಸ್ಕಾರ ನೀಡುತ್ತಾ ಬಂದಿರುವುದು ಪ್ರಶಂಸನೀಯ ಕಾರ್ಯ ಎಂದು ಹೇಳಿದರು. ನನ್ನ ಬಂಧುಗಳ ಒಟ್ಟಿಗೆ ನನಗೆ ಒಂದು ಸೇವೆಯನ್ನು ಮಾಡಬೇಕನ್ನೋ ಒಂದು ಉದ್ದೇಶ. ಇಲ್ಲಿ ಯಾವುದೇ ರೀತಿಯ ಕೋಟಿಗಟ್ಟಲೆ ಹಣ ಮಾಡಬೇಕು, ಬೇಕಾದಂಥ ಆಸ್ತಿ ಸಂಪಾದಿಸಬಹುದು ಅನ್ನೋದೊಂದು ಉದ್ದೇಶ ಇರಲಿಲ್ಲ. ಬರೇ ನನ್ನ ಒಂದು ಏನಂದರೆ ಈ ಒಂದು ಇಲಾಖೆಗೆ ಸೇರ್ಪಡೆಯಾಗಿದ್ದೇನೆ, ಇದರಿಂದ ಸಮಾಜಕ್ಕೆ ಒಳ್ಳೆಯ ಒಂದು ಕರ್ತವ್ಯಗಳನ್ನು ನಿರ್ವಹಿಸಿ ನನ್ನಿಂದ ಎಷ್ಟು ಆಗ್ತದೆ ಅಷ್ಟನ್ನು ನಾನು ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಈ ಮಂಗಳೂರು ಜಿಲ್ಲೆಗೆ ನಮಗೆ ಆ ಸಮಯದಲ್ಲಿ ಒಬ್ಬರು ರಾಜ್ಯಾಧ್ಯಕ್ಷರು ನನಗೊಂದು ಮಿನಿಟ್ ಕೊಟ್ಟರು. ಆ ಮಿನಿಟ್ನ ಆಧಾರದಲ್ಲಿ ನಾನು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದೇನೆ. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ವಾಸುದೇವ್ ರಾವ್ ಅವರು ಮಾತನಾಡಿ, ಬೋಳೂರು ಮೊಗವೀರ ಸಭಾದಿಂದ ಬೇರೆ ಸಂಘಟನೆಗಳಿಗಿಂತಲೂ ಒಂದು ಆದರ್ಶವಾದ ಸಂಘಟನೆಯಾಗಿದ್ದು ವಿನೂತನ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಊರಿನ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಹೇಳಿದರು. ಇಂಥ ಒಂದು ಕಾರ್ಯಕ್ರಮ ನಾನು ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಿಗಲಿಲ್ಲ. ಯಾಕಂತ ಹೇಳಿದರೆ ನಮ್ಮ ಜಗದೀಶ್ ಅಣ್ಣ ಹೇಳಿದಾಗೆ ಇಲ್ಲಿ ನೀವು ಮಾಡ್ತಾ ಇರುವಂಥ ಕಾರ್ಯ ಈ ವರ್ಷ ನೀವು ಮಾಡಿದ ಇನ್ನು ಇವರ 3 ವರ್ಷದ ಅವಧಿಯಲ್ಲಿ ನೀವು ತೆಗೆದುಕೊಂಡಂಥ ನಿರ್ಧಾರ ಇರ್ಬೋದು, ಮಾಡಿದಂಥ ಕಾರ್ಯಕ್ರಮಗಳಿರ್ಬೋದು, ಇಡೀ ಈ ಒಂದು ಜಿಲ್ಲೆಯಲ್ಲಿ ಎಲ್ಲ ಮೊಗವೀರ ಮಹಾಸಭಾ ಇರ್ಬೋದು, ಬೇರೆ ಯಾವುದೇ ಸಂಘಟನೆಗೂ ಕೂಡ ಒಂದು ಆದರ್ಶವಾದಂಥ ಕಾರ್ಯವನ್ನು ನೀವು ಮಾಡಿದ್ದೀರಿ ಅನ್ನೋ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಬೋಳೂರು ಮೊಗವೀರ ಮಹಾಸಭಾದ ಅಧ್ಯಕ್ಷರಾದ ಯಶವಂತ್ ಪಿ ಮೆಂಡನ್ ಅವರು ಮಾತನಾಡಿ, ಮೊಗವೀರ ಮಹಾಸಭಾ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡು ಬರುತ್ತಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಪ್ರತಿ ವರ್ಷವೂ ಪ್ರೋತ್ಸಾಹಿಸಲಾಗುತ್ತಿದೆ ಎಂದು ಹೇಳಿದರು. ವಿದ್ಯಾರ್ಥಿ ವೇತನ ಗುರುಪಿನ ಅವು ಎಂಗನ ಕಿಚನ್ ಗುರುಪಿನಂತೆ ಈ ಊರುಡು ಬರಪಿನ ಆದಾಯ ಈ ಗುರುಪಿನ ಊರುಡು ಆದಾಯ ಬರೋದು ಬಂದಾಡ ಆಯ್ಕೆ ರಾತ್ರಿ ಬಗ್ಗೆ ಕಷ್ಟ ಬರೋದು ನಟಿ ಏನ ಸಂಬಳಗಳು ನಮ್ಮಲ್ಲಿ ಇದ್ದೀರಿ. ನಮ್ಮ ಊರು ಇದೇ ಮಧ್ಯದಿನ ಒಂದು ಮರ, ಆ ಮರದಲ್ಲಿ ಅಂತ ಮನಗ ಆಲದ ಮರ ಇಲ್ಲಿ ಬೆಳೆದರೆ ಆಯ್ತು ಸಾವಿರಾರು ಆಶ್ರಯ ಜನಗಳ ಆಶ್ರಯ ಬರೋದೊಂದು ಎತೆ ಇಲ್ಲದ ದಿಕ್ಕೆ ಅಂತ ನುಪ್ಪಬಹುದು ತೂಬೋದು ಅಂಚೆ ಅದು ಪನಗ ಇಲ್ಲಿ ಊರ್ದ ಫೆರಿ ಬೋಟ್ ಪೆರಿಯವು ಇಲ್ಲಿ ಊರ್ದ ವಾಲ್ ಪೆರಿಯವು ಬಿಲ್ಡಿಂಗ್ಗಳು ಪಡೆ ನೆಟ್ಟು ಬತ್ತಿನ ಬಾಡಿಗೆದ ಐತಾದೇವ ನಮ್ಮ ಮರಣ ಪಂಡು ಗುರುಪಿನ ಇಲ್ಲಿ ಪಿಂಚಣಿ ವೇತನ ಕೊರಪಿನ ಜೋಕುಲಿ ಫ್ರೀ ಪಾಸು ಕೊರಪಿನ ವಿದ್ಯಾರ್ಥಿ ವೇತನ ಕಾಸು ಕೊರಪಿನ ಒಂದು ಪುರ ಮಲ್ತೊಂದು ಬರೋದಿಲ್ಲ ದಯಗೆ ಪಂಡ
ನಮ್ಮ ಕನ್ನಡ ಈತು ಕೊಡ್ಚೋರ್ದಿಂಚಲ್ಲ ನಮ್ಮ ಮಾತ ಸಮಾಜದ ಕಡೆಯನ್ನು ಗುರುತಿಸಿದ ಕೋರೊಂದು ಬತ್ತ ಇತ್ಯಾತ್ರ ನಮ್ಮ ಒಂಜಿ ಕೂಡಿದ ಹೊಸತು ಕೊಟ್ಟು ಮಾತ. ಕಾರ್ಯಕ್ರಮದಲ್ಲಿ ರಾಷ್ಟ್ರ ಪ್ರಶಸ್ತಿ ಪದಕ ಪುರಸ್ಕೃತ ಬರ್ಕೆಟಾಣಿಯ ಇನ್ಸ್ಪೆಕ್ಟರ್ ಮೋಹನ್ ಕೊಟ್ಟಾರಿ, ಡಾಕ್ಟರೇಟ್ ಪದವಿ ಪಡೆದ ಡಾಕ್ಟರ್ ವಿದ್ಯಾರಾಣಿ ಪ್ರದೀಪ್ ಅವರನ್ನ ಸನ್ಮಾನಿಸಲಾಯಿತು. ಇದೇ ವೇಳೆ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮತ್ಸ್ಯೋದ್ಯಮಿ ಭರತ್ ಭೂಷಣ್ ಮೆಂಡನ್, ಬೋಳೂರು ಮೊಗವೀರ ಮಹಿಳಾ ಸಂಘದ ಯೋಗಿನಿ ಬಂಗೇರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.